ಮೂಡುಬಿದಿರೆಯ ಚಿನ್ನದ ಅಂಗಡಿಯೊಂದರಲ್ಲಿ ಕೈಚಳಕ ತೋರಿಸಲು ಹೋದ ವ್ಯಕ್ತಿಯೊಬ್ಬ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಮೂಡುಬಿದಿರೆಯ ಅಲಂಕಾರ ಎಂಬ ಚಿನ್ನದ ಅಂಗಡಿಗೆ ಗಿರಾಕಿಯಂತೆ ಬಂದು ಚಿನ್ನ ಎಗರಿಸುವಾತ ಈತ ಸಿಕ್ಕಿಬಿದ್ದಿದ್ದಾನೆ. ಜ್ಯುವೆಲ್ಲರಿ ಅಂಗಡಿಯಿಂದ ತಪ್ಪಿಸಿಕೊಂಡು ಓಡುವ ವೇಳೆ ಈತನನ್ನ ಸಾರ್ವಜನಿಕರು ಹಿಡಿದಿದ್ದು ಒಂದೆರಡು ತದುಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈತ ಮೂಲತಃ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಗ್ರಾಮದವನಾಗಿದ್ದಾನೆ. ಜನರು ಈತನ ಬಾಯಿ ಬಿಡಿಸಿದಾಗ ಎಲ್ಲ ಸತ್ಯವನ್ನ ಒಪ್ಪಿಕೊಂಡಿದ್ದು ಹೆಸರು ರಮೇಶ್ ಎಂದು ಹೇಳಿದ್ದಾನೆ. ಈತ ಈ ಹಿಂದೆ ಬೆಳ್ತಂಗಡಿಯ ಕೆಲವೆಡೆ ಹೋಟೆಲ್ನಲ್ಲಿ ತಿಂಡಿ ಮಾಡುವ ಕೆಲಸ ಮಾಡಿಕೊಂಡಿದ್ದಾನೆಂದು ತಿಳಿದು ಬಂದಿದೆ. ಬೆಳ್ತಂಗಡಿ